ವರ್ಷವಿಡೀ ವಿಶೇಷ ಮಕ್ಕಳ ಕೇಶ ವಿನ್ಯಾಸ ಮಾಡುವುದಾಗಿ ಭರವಸೆ ನೀಡಿದ್ದ ಉಡುಪಿಯ ಜಯ ಕರ್ನಾಟಕ ಸಂಘಟನೆ ಇದೀಗ ವರ್ಷಪೂರ್ತಿ ವಿಶೇಷ ಮಕ್ಕಳ ಕೇಶ ವಿನ್ಯಾಸದ ಸೇವೆಗೈದು ನುಡಿದಂತೆ ನಡೆದಿದೆ. ಶಿರುವ ಬಳಿ ಇರುವ ಪಾಂಬೂರಿನಲ್ಲಿರುವ ಮಾನಸ ವಿಶೇಷ ಮಕ್ಕಳ ಶಾಲೆಗೆ ಕಳೆದ ವರ್ಷ ಇದೇ ತಿಂಗಳಲ್ಲಿ ರಮೇಶ್ ಶೆಟ್ಟಿ ನೇತೃತ್ವದ ಜಯ ಕರ್ನಾಟಕ ಸಂಘಟನೆ ಭೇಟಿ ನೀಡಿತ್ತು. ಮಾತ್ರವಲ್ಲದೆ ಪ್ರತಿ ವರ್ಷ ಮಕ್ಕಳ ಕೇಶ ವಿನ್ಯಾಸದ ಜವಾಬ್ದಾರಿಯನ್ನ ಪಡೆದಿತ್ತು. ಜಯ ಕರ್ನಾಟಕದ ಯಶೋಧರ್ ಭಂಡಾರಿಯವರು ಮಕ್ಕಳ ಕೇಶ ವಿನ್ಯಾಸವನ್ನ ನಡೆಸಿದ್ರು. ಈ ಕಾರ್ಯಕ್ರಮ 1 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಜಯ ಕರ್ನಾಟಕ ಸಂಘಟನೆ ಮತ್ತೆ ವಿಶೇಷ ಮಕ್ಕಳ ಶಾಲೆಗೆ ಭೇಟಿ ನೀಡಿದ್ದು, ಇನ್ನೊಂದು ವರ್ಷ ಮಕ್ಕಳ ಕೇಶ ವಿನ್ಯಾಸದ ಜವಾಬ್ದಾರಿಯನ್ನ ಪಡೆದು ಮತ್ತೊಂದು ಮಾನವೀಯ ಕಾರ್ಯಕ್ಕೆ ಮುಂದಾಯಿತು. ದೇವರ ಸೇವೆ ಮಾಡಿದಾಗೆ ನಮಗೆ ಆದ ಕಾರಣ ನಾವು ಇವರು ನಮ್ಮ ಶಕ್ತಿಯಲ್ಲಿ ಎಷ್ಟುಂಟು ನಮ್ಮ ಯಶೋಧರ್ ಭಂಡಾರಿಯವರು ನಮ್ಮೊಟ್ಟಿಗೆ 1 ವರ್ಷದಿಂದ ಈಗ ಪೂರೈಸಿದ್ದಾರೆ. ಮುಂದಿನ 1 ವರ್ಷ ನಾವು ಸತತವಾಗಿ ಕೇಶ ವಿನ್ಯಾಸ ಮಾಡ್ತೇವೆ ಅಂತೇಳಿ ಈ ಮೂಲಕ ನಾನು ಹೇಳ್ತೇನೆ. ಮುಂದಿನ ದಿವಸಗಳು ನಾವು ಮಾಡಲಿಕ್ಕೆ ನಮಗೆ ಶಕ್ತಿ ಇದ್ದು ನಾವು ಎಷ್ಟು ಸಮಯ ಇರ್ತೇವೆ ಅಷ್ಟು ಸಮಯ ಮಾಡ್ತೇವೆ ಅಂತ ನಿಮಗೆ ನಾವು ಈ ಟೈಮಲ್ಲಿ ಹೇಳ್ತೇವೆ. ಆದರೆ ನಾವು ಸುಮಾರು 50ಕ್ಕೂ ಅಧಿಕ ಮಕ್ಕಳ ಕೇಶ ವಿನ್ಯಾಸ ನಡೆಯಿತು. ಪಾಂಪೂರಿನ ಮಾನಸ ವಿಶೇಷ ಮಕ್ಕಳ ಶಾಲೆಯ ಆಡಳಿತಾಧಿಕಾರಿ ಜೋಸೆಫ್ ನೊರೊನಾ ಹಾಗೂ ಅಧ್ಯಕ್ಷ ಹೆನ್ರಿ ಮೆನೆಜೆಸ್ ಜಯ ಕರ್ನಾಟಕ ಸಂಘಟನೆಯ ಕಾರ್ಯವನ್ನ ಶ್ಲಾಘಿಸಿದ್ರು. ಅಗತ್ಯವಾಗಿ ಕೇಶ ವಿನ್ಯಾಸ ಮಾಡಬೇಕಾಗ್ತದೆ, ಆದ್ದರಿಂದ ಈ ಜವಾಬ್ದಾರಿಯನ್ನ ಜಯ ಕರ್ನಾಟಕ ಪಡೆಯುವ ಮೂಲಕ ನಮ್ಮ ಕೆಲಸ ಕಡಿಮೆ ಮಾಡಿದೆ ಅಂತ ಅಭಿಪ್ರಾಯಪಟ್ಟರು. ಸರಿ ಮಾಡಿಸಿ ಅವರಿಗೆ ಒಂದು ಈ ಶಾಲೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸ ಸಿಗುವ ಹಾಗೆ ನೀವು ಪ್ರಯತ್ನ ಪಟ್ಟಿದ್ದೀರಿ. ನಿಮ್ಮ ಪ್ರಯತ್ನದಲ್ಲಿ ನಾವು ಕೂಡ ಸಹಭಾಗಿ ಆಗ್ತೇವೆ. ಯಾಕೆಂದರೆ ನಿಮ್ಮ ಒಂದು ನಿಸ್ವಾರ್ಥ ಸೇವೆಯಲ್ಲಿ ನಮ್ಮ ಸೇವೆ ಕೂಡ ಕೂಡಿ ಈ ಮಕ್ಕಳ ಒಂದು ಅಭಿವೃದ್ಧಿ ಆಗಲಿ ಅಂತ ಎಲ್ಲರ ಆಶೆ. ಜಯ ಕರ್ನಾಟಕ ಸಂಸ್ಥೆಯ ಜಿಲ್ಲಾಧ್ಯಕ್ಷ ರಮೇಶ್ ಶೆಟ್ಟಿ, ಕಾರ್ಯಾಧ್ಯಕ್ಷ ಅಣ್ಣಪ್ಪ ಕುಲಾಲ್, ಮಹಿಳಾ ಅಧ್ಯಕ್ಷೆ ಜಯಶ್ರೀ, ಮಾರ್ಕ್ ಡಿಸೋಸಾ, ಗಣೇಶ್ ರಾಜ್ ಸಳೆಬೆಟ್ಟು ಮುಂತಾದವರು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.